ಉಳ್ಳಾಲ್ ನಗರಸಭೆಯ ವ್ಯಾಪ್ತಿಯ ಕೇಂದ್ರ ಸ್ಥಳವಾದ ಅಬ್ಬಕ್ಕ ಸರ್ಕಲ್ನಿಂದ ಮೊಗೇರುಪಟ್ಟಣ ಕೋಟೆಪುರಕ್ಕೆ ಸಂಪರ್ಕಿಸುವಂಥ ಈ ಒಂದು ಪ್ರಮುಖವಾದ ರಸ್ತೆ ಏನಿದೆ, ಈ ರಸ್ತೆಯನ್ನು ಒಂದು ಮಾದರಿ ರಸ್ತೆಯಾಗಿ ಹೇಗೆ ನಾವು ಬ್ರಿಡ್ಜಿಂದ ನಮ್ಮ ಅಬ್ಬಕ್ಕ ಸರ್ಕಲ್ ತನಕ ಆಗಿದೆಯಾ, ಅದೇ ರೀತಿ ಒಂದು ಮಾದರಿ ರಸ್ತೆಯಾಗಿ ಈಗಾಗಲೇ ಸರ್ಕಾರಕ್ಕೆ ಪ್ರಸ್ತಾವನೆಯನ್ನು ಸಲ್ಲಿಸಲಾಗುವುದು. ಸುಮಾರು 5 ಕೋಟಿ ರೂಪಾಯಿ ಪ್ರಸ್ತಾವನೆ ಇನ್ನೂ ಕೂಡ ಎప్పుడు ಆಗಲಿಲ್ಲ, ಮಂಜೂರಾಗಲಿಲ್ಲ. ಆದ ನಂತರ ಇದು ಸಂಪೂರ್ಣವಾಗಿ ಕೆಲಸ ಆಗಲಿಕ್ಕೆ ಸ್ವಲ್ಪ ಸಮಯ ತಗೊಳ್ತದೆ. ಆದರೆ ಅಲ್ಲಿಯ ತನಕ ಈ ಪ್ರದೇಶಕ್ಕೆ ಬರುವವರು ಓಡಾಡಲಿಕ್ಕೆ ಇವತ್ತು ಯಾರಿಗೂ ಕೂಡ ಕಷ್ಟ ಆಗಬಾರ್ದು, ಎಲ್ಲ ಕೂಡ ಸುಸಂಸ್ಥಿತವಾದ ರಸ್ತೆ ನಮ್ಮ ಕ್ಷೇತ್ರ ಉದ್ದಕ್ಕೂ ಇರಬೇಕೆಂಬ ಉದ್ದೇಶದಿಂದ ಈಗಿರುವಂಥ ರಸ್ತೆ ಇದೆಯಾ, ನಮ್ಮ ಬೀಚಿಂದ ನೇರವಾಗಿ ಕೊಡಬಾರ್ದು ತನಕ ಸಂಪೂರ್ಣವಾಗಿ ಫೇವರ್ ಫಿನಿಶ್ ಡಾಮರೀಕರಣ ಮಾಡಿ ಆ ಜನರ ಸುರಕ್ಷತೆ ಬಗ್ಗೆ ಸಂಬಂಧಪಟ್ಟ ನೋಡಿಕೊಂಡು ಒಂದು ಸುಸಜ್ಜಿತ ರಸ್ತೆ ಇವತ್ತು ನಿರ್ಮಾಣ ಮಾಡಲಿಕ್ಕೆ ನಾವಿವತ್ತು ಶಂಕುಸ್ಥಾಪನೆ ಮಾಡ್ತಾ ಇವತ್ತು ಇದ್ದೇವೆ. ಇವರೆಲ್ಲ ಇವತ್ತು ಸೇರಿದ್ದಾರೆ. ಸೊ ಎಲ್ಲರ ಪರವಾಗಿ ನಮ್ಮ ಈ ಊರಿನ ಹಿರಿಯರಾಗಿದ್ದ ಸದಾನಂದ ಬಂಗೇರವರು, ಈಶ್ವರ್ ಉಳ್ಳಾಲ್ ಅವರು, ಮೊಹಮ್ಮದ್ ಮುಖಚ್ಚೇರಿ ಅವರು 3 ಸೇರಿ ಇದನ್ನು ಶಂಕುಸ್ಥಾಪನೆ ಮಾಡ್ತಾರೆ. ಅಬ್ಬಕ್ಕ ಸರ್ಕಲ್ ಮೊಗೇರುಪಟ್ಟಣ ಕೋಟೆಪುರ ರಸ್ತೆಯ ಆ ಒಂದು ಅಭಿವೃದ್ಧಿಗೆ ಸಂಬಂಧಪಟ್ಟ ಹಾಗೆ ಇವತ್ತು ನಮ್ಮ ಮೊಗೇರುಪಟ್ಟಣದ ಇರುವಂಥ ಇತಿಹಾಸ ಪ್ರಸಿದ್ಧವಾದ ಶ್ರೀ ವಾಗಚಾಮುಂಡೇಶ್ವರಿ ದೇವಸ್ಥಾನದ ಮಧ್ಯೆ ವ್ಯಾಘ್ರ ಚಾಮುಂಡೇಶ್ವರಿ ಇದರ ಮಧ್ಯಸ್ಥರು ಹಿರಿಯ ಗುರುಕರಾಗಿರುವಂಥ ಗಂಗಾಧರ ಸ್ವರ್ಣರವರು ನಮ್ಮ ಇವತ್ತು ಶಂಕುಸ್ಥಾಪನೆಯನ್ನು ಮಾಡಿದ್ದಾರೆ. ನಮ್ಮ ಜೊತೆ ಸದಾನಂದ ಬಂಗೇರವರು, ವರಜಕ್ಕನವರು, ಈಶ್ವರ್ ಉಳ್ಳಾಲ್ ಅವರು, ದಾಮೋದರ್ ಅವರು, ಅದೇ ರೀತಿ ನಮ್ಮ ಮಾಜಿ ಕುಂಜಿಮೋನಕ್ಕನವರು, ಬಾಸಿಲ್ ಡಿಸೋಜರವರು, ನಮ್ಮ ಕೋಟೆಪುರ ಅಬ್ಬಕ್ಕನವರು, ಸದಕತ್ ಅವರು ಮತ್ತು ನಮ್ಮ ವಾಸು ಇನ್ನಿದೆಲ್ಲ ಯುವಕರ ಮಿತ್ರರು ಎಲ್ಲರೂ ಕೂಡ ಇದ್ದಾರೆ. ಆದಷ್ಟು ಬೇಗನೆ ಈ ಉತ್ತಮವಾದ ಕೆಲಸ ಮಾಡಿಕೊಂಡು ಭವಿಷ್ಯದಲ್ಲಿ ಇದು ಮೊದಲ ಹಂತದ ಕೆಲಸ, 2ನೇ ಹಂತದ ಕೆಲಸ ಈ ರಸ್ತೆಯನ್ನು ಸಂಪೂರ್ಣವಾಗಿ ಕಾಂಕ್ರೀಟೀಕರಣ ಮಾಡಿ ಅಬ್ಬಕ್ಕ ಸರ್ಕಲನ್ನು ನೇರವಾಗಿ ನಮ್ಮ ಕೋಟೆಪುರ ತನಕ ಕಾಂಕ್ರೀಟೀಕರಣ, ಡ್ರೈನ್ ಮತ್ತು ಅಗತ್ಯ ಬಂದ ಕಡೆ ಫುಟ್ಪಾತ್ ಮಾಡಿಕೊಂಡು ಇಲ್ಲಿ ಬಂದು ಹೋಗುವಂಥ ಎಲ್ಲರಿಗೂ ಉತ್ತಮವಾದ ಸುವ್ಯವಸ್ಥೆ ಮಾಡಿಕೊಂಡು ಇಲ್ಲಿ ಎಲ್ಲ ಧಾರ್ಮಿಕ ಕ್ಷೇತ್ರ ಇರಲಿ, ಇನ್ನಿತರ ನಮ್ಮ ಪ್ರವಾಸಿ ಯಾತ್ರಾ ಕೇಂದ್ರ ಇರಲಿ,
ಇದೆಲ್ಲವೂ ಕೂಡ ಅಭಿವೃದ್ಧಿಪಡಿಸಲಿಕ್ಕೆ ನಾವು ವಿಶೇಷವಾದ ಗಮನ ಕೈಗೊಳ್ಳದೆ ಹೇಳಲಿಕ್ಕೆ ಬಯಸಿ ಎಲ್ಲ ಕೃತಜ್ಞತೆ ಸಲ್ಲಿಸ್ತೇನೆ. ಕರ್ನಾಟಕ ಶಾಸಕರು ಹಾಗೂ ನಮ್ಮ ಮಾಜಿ ಸಚಿವರಾಗಿರ್ತಕ್ಕಂಥ ಯು ಟಿ ಖಾದರ್ ಅವರೇ ಹಾಗೂ ನಿರ್ಧರಿತಂಥ ಎಲ್ಲ ಅಭಿಮಾನಿ ಬಂಧುಗಳೇ, ಈಗಾಗಲೇ ನಮ್ಮ ಯು ಟಿ ಖಾದರ್ ಅವರು ಬಹಳಷ್ಟು ಉಳ್ಳಾಳಕ್ಕೆ ಕೊಡುಗೆಯನ್ನು ಕೊಟ್ಟಿದ್ದಾರೆ. ಉದಾಹರಣೆ ಹೇಳುವುದಾದರೆ, ನಮ್ಮ ಉಳ್ಳಾಳದ ಹೃದಯ ಭಾಗದಲ್ಲಿರ್ತಕ್ಕಂಥ ಆಸ್ಪತ್ರೆ ನಾವೆಲ್ಲರೂ ನೋಡಿದ್ದೇವೆ, ಬಹಳ ಚಂದವಾಗಿ ಆಸ್ಪತ್ರೆ ಆಗಿದೆ. ಅದನ್ನು ಕೂಡ ಅವರ ಆರೋಗ್ಯ ಮಂತ್ರಿ ಇರುವಾಗ ಮಾಡಿಕೊಟ್ಟದ್ದು. ಅದೇ ರೀತಿ ಉಳ್ಳಾಳದಿಂದ ಕೋಟೆಕಾರವರೆಗೆ ಡಾಂಬರೀಕರಣ ಆಗಿದೆ. ಅದೇ ರೀತಿ ಸೋಮೇಶ್ವರದ ಈ ಸರಿ ಬಹಳಷ್ಟು ಕೆಲಸ ಇದೆ. ಜೀರ್ಣೋದ್ಧಾರ ಆಗಿ ಬ್ರಹ್ಮಕಲಶ ಆಗುವಂಥ ಸಂದರ್ಭದಲ್ಲಿ ಅದಕ್ಕೆ ರಥ ಹೋಗುವಂಥ ಯಾವ ಜಾಗ ಇದೆಯೋ ಬ್ರಹ್ಮರಥ, ಅದಕ್ಕೆ ಕಾಂಕ್ರೀಟನ್ನು ಕೂಡ ತಾವು ಮಾಡಿದ್ದೀರಾ, ಭಾಳ ಸಂತೋಷ ವಿಚಾರ. ಅದೇ ರೀತಿ ತೊಕ್ಕೋಟಿನಿಂದ ಅಬ್ಬಕ್ಕ ಸರ್ಕಲ್ನವರೆಗೆ, ಅದೇ ರೀತಿ ಅಬ್ಬಕ್ಕ ಸರ್ಕಲ್ನ ಒಂದು ವಾತಾವರಣ ನೋಡಿ ಭಾಳ ಚೆಂದ ಆಗಿದೆ. ಆದ್ದರಿಂದ ನಿಮ್ಮ ಈ ಕೆಲಸವನ್ನು ಮರೆಯಲಿಕ್ಕಿಲ್ಲ ಸರ್. ನಮ್ಮ ಉಳ್ಳಾಳಕ್ಕೆ ಬೇಕಾಗಿ ಬಹಳಷ್ಟು ಕೆಲಸ ಮಾಡಿದ್ದೀರಿ. ದೇವರು ನಿಮಗೆ ಆಯುಷ್ಯ, ಆರೋಗ್ಯ, ಶಕ್ತಿ ಇದನ್ನೆಲ್ಲ ಕೊಡಲಿ ಅಂತ ನಾನು ದೇವರಲ್ಲಿ ಪ್ರಾರ್ಥಿಸುತ್ತಾ, ನಿಮ್ಮ ಈ ತಾಳ್ಮೆಗೆ, ನಿಮ್ಮ ಒಂದು ಹೃದಯ ಶ್ರೀಮಂತಿಗೆ ನಾವೆಲ್ಲರೂ ನಮ್ಮ ದೇವರಲ್ಲಿ ಹರಿಸ್ತೇನೆ ಅಷ್ಟೇ. ಒಂದು ಆರೋಗ್ಯ ಕೊಟ್ಟರೆ ನಮಗೆ ಯಾವುದೇ ಪ್ರಾಬ್ಲಮ್ ಬರುವುದಿಲ್ಲ. ಎಷ್ಟೇ ಹಣಗಿದ್ದರೂ ಕೂಡ, ಎಷ್ಟೇ ಇದ್ದಿದ್ದರೂ ಕೂಡ ಮನುಷ್ಯನಿಗೆ ಬೇಕಾದಂಥ ಆರೋಗ್ಯ, ದೇವರು ನಿಮಗೆ ಆರೋಗ್ಯವನ್ನು ಕೊಡಲಿ ಅಂತ ನಾನು ಭಗವಂತನಲ್ಲಿ ಪ್ರಾರ್ಥಿಸುತ್ತಾ ನನ್ನ ಮಾತು. ಅಬ್ಬಕ್ಕ ಸರ್ಕಲಿಂದ ಮಗುವಪಟ್ಟಣ ಕೋಟೆಪುರ ಸಂಪರ್ಕಿಸುವಂಥ ಒಂದು ಪ್ರಮುಖವಾದ ರಸ್ತೆ. ಬಹುಶಃ ಈ ರಸ್ತೆ ಭಾಳಷ್ಟು ಇವತ್ತು ಪ್ರವಾಸಿಗರು, ಇವತ್ತು ಮೀನುಗಾರಿಕೆಗೆ ಸಂಬಂಧಪಟ್ಟಂತೆ ಎಲ್ಲ ನಮ್ಮ ಜನಸಾಮಾನ್ಯರು ಮತ್ತು ಈ ಊರಿನವರು ಇವತ್ತು ಅತ್ಯಧಿಕ ಸಂಚರಿಸುವ ಸಂದರ್ಭದಲ್ಲಿ ಈ ರಸ್ತೆಯನ್ನೊಂದು ಮಾದರಿ ರಸ್ತೆಯಾಗಿ ಇವತ್ತು ನಮ್ಮ ಪ್ರಸ್ತಾವನೆ ಇವತ್ತು ಸರ್ಕಾರಕ್ಕೆ ಸಲ್ಲಿಸ್ತೇವೆ. ಇದು ಬಹುಶಃ ಹೇಗೆ ನಾವು ಇವತ್ತು ನಮ್ಮ ಓವರ್ ಬ್ರಿಡ್ಜಿಂದ ಹಿಡಿದು ಮಾಸ್ತಿಕಟ್ಟೆ ತನಕ ಸಂಪೂರ್ಣವಾದ ಕಾಂಕ್ರೀಟೀಕರಣ ರಸ್ತೆ ಇವತ್ತೊಂದು ಮಾದರಿ ರಾಜ್ಯ ರಸ್ತೆ ಆಗಿದೆ, ಅದೇ ರೀತಿಯಲ್ಲಿ ಇದನ್ನು ಕೂಡ ಒಂದು ರಾಜ್ಯ ರಸ್ತೆ ಮಾಡಬೇಕೆಂಬ ಉದ್ದೇಶ ಇವತ್ತಿದ್ದು ಈ ಪ್ರದೇಶವನ್ನು ಸೌಂದರ್ಯೀಕರಣಗೊಳಿಸಿಕೊಂಡು ಒಂದು ಅತ್ಯಂತ ಅಭಿವೃದ್ಧಿಯ ಮತ್ತು ಅತ್ಯಂತ ಸೌಂದರ್ಯ ಪ್ರದೇಶವಾಗಿ ಕೋಟೆಪುರ ಮುಗುವಪಟ್ಟಣ ನಿರ್ಮಾಣ ಮಾಡಬೇಕೆಂಬ ಉದ್ದೇಶ ಇವತ್ತು ನಮಗೆ ಇದೆ. ಅದಕ್ಕಾಗಿ ನಾವು ಇವತ್ತು ಈಗಾಗಲೇ ಈ ರಸ್ತೆ ಅಗಲೀಕರಣ ಮತ್ತು ಕಾಂಕ್ರೀಟೀಕರಣಗೊಳಿಸಲಿಕ್ಕೆ ಸುಮಾರು 5 ಕೋಟಿ ರೂಪಾಯಿ ಅಗತ್ಯ ಇದ್ದು, ಅದಕ್ಕೆ ನಮ್ಮ ಪ್ರಸ್ತಾವ ನಾವು ಈಗಾಗಲೇ ಸರ್ಕಾರಕ್ಕೆ ಸಲ್ಲಿಸ್ತೇವೆ. ಈಗಾಗಲೇ ನಕ್ಷೆ, ನೀಲಿ ನಕ್ಷೆ ಇದನ್ನೆಲ್ಲ ನಾವು ಇವತ್ತು ತಯಾರು ಮಾಡಿದ್ದೇವೆ. ಆದರೆ ಅದು ಇವತ್ತು ಮಂಜೂರಾಗಿ ಬಂದು ಮತ್ತೆ ಕೆಲಸ ಮಾಡುವಾಗ ಸ್ವಲ್ಪ ತಡವಾಗ್ತದೆ. ಅಲ್ಲಿಯ ತನಕ ಇರುವಂಥ ರಸ್ತೆ ಒಂದು ಅತ್ಯುತ್ತಮವಾದ ರಸ್ತೆ ಇರಬೇಕು, ಕ್ಷೇತ್ರ ಉದ್ದಗಳಿಗೆ ಉತ್ತಮವಾದ ರಸ್ತೆ ಇರುವಾಗ ಈ ರಸ್ತೆಯಲ್ಲಿ ಯಾವುದೇ ಒಂದು ಗುಂಡಿ ಕೂಡ ಹೊಂಡ ಕೂಡ ಇರಬಾರ್ದು ಅನ್ನೋ ಉದ್ದೇಶದಿಂದ ಇದಕ್ಕೆ ನಾವು ಈಗಾಗಲೇ ಅಲ್ಲಿಂದ ಇಲ್ಲಿ ತನಕ ಮರುಡಾಮರೀಕರಣ ಮತ್ತು ಸುರಕ್ಷತೆ ತೆಗೊಳ್ಳಿಕ್ಕೆ ಬೇಕಾಗುವಂಥ ಎಲ್ಲ ವ್ಯವಸ್ಥೆ ಮಾಡಿಕೊಂಡು ಒಂದು ಅತ್ಯುತ್ತಮವಾದ ರಸ್ತೆಯನ್ನು ಇವತ್ತು ನಿರ್ಮಾಣ ನಾವು ಇವತ್ತು ಮಾಡ್ತಾ ಇದ್ದೇವೆ. ಈ ಇದಕ್ಕೆ ಎಲ್ಲರೂ ಕೂಡ ಇವತ್ತು ಸಹಕಾರಿಯೋದಕ್ಕೂ ಕೊಟ್ಟಿದ್ದಾರೆ. ನಾವು ಕೋಟೆಪುರ ನಾವು ಶಂಕುಸ್ಥಾಪನೆ ಮಾಡ್ತಿದ್ದೇವೆ. ನಮ್ಮ ಅತ್ಯಂತ ಹಿರಿಯರಾಗಿರುವಂಥ ನಮ್ಮ ಮಯ್ಯದಿಯಾಕ ಅವರು, ಅದ್ವಿತೀಯ ಈಶ್ವರಣ್ಣನವರು, ಮೋಹನಕ್ಕನವರು, ನಮ್ಮ ಮಸ ಅಧ್ಯಕ್ಷ ಅಬ್ಬಾಸ್ ಅವರು, ಮೊಹಮ್ಮದ್ ಮುಖಿಚಿಯರವರು, ಸದಕತುಲ್ಲರವರು, ಕುಂಜಮೋಹನಕ್ಕನವರು, ಮಜೀದ್ ಡಿಸೋಜ, ನಮ್ಮ ಅಜೀಜ್, ಅಯೂಬ್, ಅಶ್ರಫ್, ಇಸ್ಮಾಯಿಲ್ ಮತ್ತು ನಮ್ಮ ಊರವರು ಎಲ್ಲ ಕೂಡ ಯುವಕ ಮಿತ್ರರಿದ್ದಾರೆ. ಇದು ನನ್ನ ರಸ್ತೆ ಅಲ್ಲ, ಇದು ಊರವರ ರಸ್ತೆ. ಕೆಲಸ ಮಾಡುವಾಗ ಸಂಪೂರ್ಣ ಸಹಕಾರ ಕೊಟ್ಟು ಭವಿಷ್ಯ ದಿನಗಳಲ್ಲಿ ಈ ಪ್ರದೇಶ ಏನೆಲ್ಲ ಅಭಿವೃದ್ಧಿ ಆಗಬೇಕಾ ಅದೆಲ್ಲ ಹಂತ ಹಂತವನ್ನು ಅಭಿವೃದ್ಧಿಪಡಿಸಿಕೊಂಡು ನಾವು ಬರ್ತೀವಿ. ಏನಿದ್ರು ಕೂಡ ಈ ಒಂದು ಪ್ರದೇಶಕ್ಕೆ ಅದು ಅತ್ಯುತ್ತಮವಾದ ಭವಿಷ್ಯದ ನಾನು ಬಯಸ್ತೇನೆ.